ಭಾರತದ 96.6% ಪ್ರದೇಶದಲ್ಲಿ 5ನೇ ತಲೆಮಾರಿನ ಸೇವೆ ಲಭ್ಯ ಎನ್ನಲಾಗಿದೆ. ಆದರೆ 25 ಕೋಟಿ 5G ಮೊಬೈಲ್ ಚಂದಾದಾರರು ಮಾತ್ರ ಇದ್ದಾರೆ. ಇದು ದೇಶದ ಜನಸಂಖ್ಯೆಯಲ್ಲಿ 15% ಮಾತ್ರ. ಬಿಎಸ್ಎನ್ಎಲ್ ಕೇಬಲ್ ಟವರ್ ಅಗತ್ಯವಿಲ್ಲದ ಉಪಗ್ರಹ 5G ಸೇವೆ ಆರಂಭಿಸಿದೆ. ಮುಂಬೈ, ಕೋಲ್ಕತ್ತಾ, ದಿಲ್ಲಿ, ಚೆನ್ನೈಗಳಲ್ಲಿ 5 ತಲೆಮಾರಿನ ಸೇವೆಯು 2022ರ ಅಕ್ಟೋಬರ್ನಲ್ಲಿ ಆರಂಭಿಸಲಾಯಿತು. ಆಗ ಏರ್ಟೆಲ್ನ ಈ ಸೇವೆಯನ್ನ ಅಲ್ಲಿ ಬಳಸಿಕೊಂಡ ಮೊಬೈಲ್ ಬಳಕೆದಾರರ ಸಂಖ್ಯೆ 2% ಮಾತ್ರ. ಹಳೆಯ ಮೊಬೈಲ್ ಉನ್ನತೀಕರಿಸುವುದು ಸಾಧ್ಯವಿಲ್ಲ. ಹೊಸ 5G ಮೊಬೈಲ್ ಕೊಳ್ಳಬೇಕಾಗಿರುವುದರಿಂದ ಜನರ ಉತ್ಸಾಹ ಈಗಲೂ ಕಡಿಮೆ ಇದೆ. ಎರಡನೆಯ ಹಂತದಲ್ಲಿ ಬೆಂಗಳೂರು ಸಹಿತ 8 ನಗರಗಳಲ್ಲಿ 5G ಸೇವೆ ಆರಂಭವಾದರೂ ಅಲ್ಲಿ 5G ಮೊಬೈಲ್ ಖರೀದಿ 1% ಮಾತ್ರ ಇತ್ತು. ಬಿಎಸ್ಎನ್ಎಲ್, ಏರ್ಟೆಲ್, ಜಿಯೋ, ವೊಡಾಫೋನ್ ಐಡಿಯಾಗಳು 5G ಸೇವೆ ಆರಂಭಿಕರು. ಮಂಗಳೂರು 2024ರಲ್ಲಿ 5G ಸೇವೆ ಪಡೆಯಿತು. 4 ವರ್ಷದಲ್ಲಿ ದೇಶ ಭರ್ತಿ 5G ಎನ್ನಲಾಗಿದೆ. ವೇಗ ಕೆಳಪಡೆ, ಮೋಡದ ಗಣಕ ಕೆಲಸ ಆಟಗಳು, ವೇಗದ ಸಾಕುವಿಕೆ ಇತ್ಯಾದಿ 5Gಯಿಂದ ಸಾಧ್ಯ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.